ಅದು ಏಪ್ರಿಲ್ 29 ಸಂಜೆ 4 ಗಂಟೆ. ಬಿಸಿಲಿನ ಬೇಗೆಯಿಂದ ಬೆವರುತ್ತಿದ್ದ ಆ ಮಧ್ಯಾಹ್ನ ಬೆಂಗಳೂರಿನ ಶಾಖ ಬರೋಬ್ಬರಿ 37 ಡಿಗ್ರಿಯಲ್ಲಿ ಕುದಿಯುತ್ತಾ ಇತ್ತು. ಬಿಸಿಲಿನ ಬೇಗೆಯಿಂದ ಬೆವರುತ್ತಿದ್ದ ಆ ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಹಕ್ಕಿಗಳ ಚಿಲಿಪಿಲಿ ನಿಂತು ಹೋಗಿದೆ. ಕಿಟಕಿಯಿಂದ ಆಚೆ ನೋಡಿದಾಗ ಕಂಡದ್ದು ಸುಂದರ ಸಂಜೆಯಲ್ಲ, ಬದಲಾಗಿ 106 ಕಿಲೋಮೀಟರ್ ವೇಗದಲ್ಲಿ ನುಗ್ಗಿ ಬರುತ್ತಿದ್ದ ಸಾವಿನ ಸುಳಿ. ಅತಿ ವೇಗವಾಗಿ ಕಪ್ಪಾದ ಆಕಾಶವು ಸಿಲಿಕಾನ್ ಸಿಟಿಯನ್ನು ನುಂಗಲು ರೆಡಿಯಾಗಿತ್ತು. ಅದು ಮಳೆಯಲ್ಲ, ಇಡೀ ನಗರವನ್ನು ತಲ್ಲಣಗೊಳಿಸಿದ ಒಂದು ಸುಂಟರ ಗಾಳಿ. ದೂರದ ಆಕಾಶದಲ್ಲಿ ಕಡು ನೀಲಿ ಬಣ್ಣದಿಂದ ಮಸಿ ನುಂಗಿದಂತೆ ಕಪ್ಪಾಗತೊಡಗಿತ್ತು. ಇದು ಕೇವಲ ಮಳೆಯ ಮುನ್ಸೂಚನೆಯಲ್ಲ, ಇದು ಸಾಕ್ಷಾತ್ ಯಮನ ಅಟ್ಟಹಾಸದ ಆರಂಭ. ದೂರದಲ್ಲಿ ಆನೆಯಂತಹ ಕಪ್ಪು ಮೋಡವೊಂದು ಆಕಾಶದಿಂದ ನಿಧಾನವಾಗಿ ಭೂಮಿಯತ್ತ ಇಳಿಯತೊಡಗಿತ್ತು. ಮೊದಲು ಮೌನವಾಗಿದ್ದ ಗಾಳಿ ಸೆಕೆಂಡುಗಳಲ್ಲೇ ವಿಮಾನದ ಇಂಜಿನ್ ಅಬ್ಬರಿಸದಂತೆ ಘರ್ಜಿಸಲು ಶುರು ಮಾಡಿತ್ತು. ದಿಢೀರನೆ ಪಶ್ಚಿಮ ದಿಕ್ಕಿನಿಂದ ಒಂದು ದೈತ್ಯ ಘರ್ಜನೆ ಕೇಳಿಸುತ್ತದೆ. ಅದು ಗಾಳಿಯ ಶಬ್ದವಾಗಿರಲಿಲ್ಲ, ಬೆಂಗಳೂರಿನ ಹೆಮ್ಮೆಯ ಮರಗಳನ್ನು ಬೇರು ಸಹಿತ ಕಿತ್ತು ಹಾಕಲು ಬರುತ್ತಿದ್ದ ಸುಂಟರ ಗಾಳಿಯ ಆರ್ಭಟವಾಗಿತ್ತು. ಸುತ್ತಮುತ್ತಲಿನ ಧೂಳು ಎಲೆಗಳು ಮೈದಾನದಲ್ಲಿ ಹುಚ್ಚು ಹಿಡಿದಂತೆ ಸುತ್ತಲು ಪ್ರಾರಂಭಿಸಿದ್ದವು. ನೋಡುತ್ತಿದ್ದಂತೆಯೇ ಆ ಕಪ್ಪು ಆನೆ ಭೂಮಿಯನ್ನ ಸ್ಪರ್ಶಿಸಿತು. ಅಷ್ಟೇ, ಅಲ್ಲಿರುವಾಗೆ ಶಾಂತವಾಗಿದ್ದ ಪ್ರಕೃತಿ ರೌದ್ರಾವತಾರವನ್ನ ತಾಳಿತು. ದೈತ್ಯ ಆಲದ ಮರಗಳು ಕಡ್ಡಿ ಪುಡಿಯಂತೆ ಬುಡಮೇಲಾಗಿದ್ದವು. ಸಾವಿರಾರು ಸಿಂಹಗಳು ಒಟ್ಟಿಗೆ ಗರ್ಜಿಸುವಂತೆ ಆ ಭೀಕರ ಶಬ್ದ ಕಿವಿಯನ್ನ ಬೆಚ್ಚಿ ಬೀಳಿಸಿತ್ತು. ಮನೆಯ ಮೇಲ್ಛಾವಣಿಗಳು ಕಾಗದ ದೋಣಿಯಂತೆ ಹಾರತೊಡಗಿದ್ದವು. ನಿಂತಿದ್ದ ಕಾರುಗಳು ಗಾಳಿಯಲ್ಲಿ ತೇಲಿ ಬಂದು ಅಪ್ಪಳಿಸುತ್ತಿದ್ದವು. ಸುಂಟರ ಗಾಳಿಯ ಕೇಂದ್ರ ಬಿಂದು ಹತ್ತಿರ ಬಂದಂತೆ ಅಕ್ಷರಶಃ ಪ್ರಳಯ ಕಾಲದ ಅನುಭವ ಆಗಿತ್ತು. ಕಣ್ಣು ಬಿಡಲು ಸಾಧ್ಯವಿಲ್ಲದಷ್ಟು ಧೂಳು, ಕಿವಿ ಕೇಳಿಸಿದಷ್ಟು ಆರ್ಭಟ. ಸಾವು ಬದುಕಿನ ನಡುವೆ ಕೇವಲ ಒಂದು ತೆಳವಾದ ಗೋಡೆ ಅಡ್ಡ ನಿಂತಿತ್ತು. ಭೂಮಿಯೇ ನಡುಗುತ್ತಿದೆ ಎಂಬಂತೆ ಅನಿಸುತ್ತಿತ್ತು. ಇದು ಕೇವಲ 5 ನಿಮಿಷಗಳ ಕಾಲ ನಡೆದ ಈ ರೌದ್ರ ನರ್ತನ ನಂತರ ಇದ್ದಕ್ಕಿದ್ದಂತೆ ನಿಂತು ಹೋಗಿತ್ತು. ಸುಂಟರ ಗಾಳಿ ಹೋದ ಹಾದಿಯಲ್ಲಿ ಉಳಿದಿದ್ದು ಕೇವಲ ಅವಶೇಷಗಳ ರಾಶಿ ಮತ್ತು ಸ್ಮಶಾನ ಮೌನ. ಆಕಾಶ ಮತ್ತೆ ತಿಳಿಯಾಗಿತ್ತು, ಆದರೆ ಪ್ರಕೃತಿಯ ಆ ಭೀಕರ ಶಕ್ತಿ ಮಾತ್ರ ಎಲ್ಲರ ಎದೆಯಲ್ಲಿ ನಡುಕು ಹುಟ್ಟಿತ್ತು. ಪ್ರಕೃತಿ ಮುನಿದರೆ ಮಾನವನ ಅಹಂಕಾರ ಕೇವಲ ಒಂದು ಧೂಳಿನ ಕಣಕ್ಕೆ ಸಮಾನ ಅನ್ನುತ್ತಾರೆ. ನೋಡುತ್ತಿದ್ದಂತೆಯೇ ಮೆಜೆಸ್ಟಿಕ್, ಮಲ್ಲೇಶ್ವರಂ, ಚಾಮರಾಜಪೇಟೆ ರಸ್ತೆಗಳು ಕಣ್ಮರೆಯಾಗಿದ್ದವು. ಆಲೆಕಲ್ಲುಗಳು ಆಕಾಶದಿಂದ ಕ್ಷಿಪಣಿಯಂತೆ ಅಪ್ಪಳಿಸುತ್ತಿದ್ದವು. ಬೌರಿಂಗ್ ಆಸ್ಪತ್ರೆಯ ಕಿರ್ಚಾಟವಂತೂ ಬೇಡವೇ ಬೇಡ. ಆಸ್ಪತ್ರೆಯ ಆವರಣದಲ್ಲಿ ಆ ದೈತ್ಯ ಗೋಡೆ ಕುಸಿಯುವ ಮುನ್ನ ಯಾರಿಗೂ ಸುಳಿವೇ ಇರಲಿಲ್ಲ. ಗಾಳಿಯ ವೇಗಕ್ಕೆ ಆ ಗೋಡೆ ಕಾಗದಂತೆ ಹರಿಯತೊಡಗಿತ್ತು. ಅಲ್ಲಿ ಅಮಾಯಕ ಜೀವಗಳು ಮಣ್ಣಿನ ಪಾಲಾಗಿ ಹೋಗಿದ್ದವು. ರಸ್ತೆಯ ತುಂಬೆಲ್ಲ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದವು. ನೀರಿನಲ್ಲಿ ವಿದ್ಯುತ್ ಹರಿದಿತ್ತು. ಸಾವಿರಾರು ಜನರು ಮೆಟ್ರೋ ನಿಲ್ದಾಣದಲ್ಲಿ ಸಿಲುಕಿ ಆಚೆ ನಡೆಯುತ್ತಿದ್ದ ಪ್ರಕೃತಿಯ ವಿಕೋಪವನ್ನು ನೋಡಿ ಬೆಚ್ಚಿ ಬಿದ್ದಿದ್ದರು. ಚರ್ಚ್ ಸ್ಟ್ರೀಟ್ನಲ್ಲಿ ಪುಸ್ತಕಗಳು ನೀರಿನಲ್ಲಿ ತೇಲುತ್ತಿದ್ದರೆ ಅತ್ತ ಕೆರೆಗಳಾಗಿ ಉಕ್ಕಿ ಹರಿದ ರಸ್ತೆಗಳೇ ನದಿಯನ್ನಾಗಿ ಮಾಡಿದ್ದವು. ಕಾರುಗಳು ತೇಲುತ್ತಿದ್ದವು. ದೈತ್ಯ ಮರಗಳು ಗಾಜಿನ ಕಿಟಕಿಯ ಮೇಲೆ ಅಪ್ಪಳಿಸಿದ್ದವು. ಅದು ಕೇವಲ ಮಳೆಯಲ್ಲ, ಅದು ನಗರದ ಮೂಲ ಸೌಕರ್ಯವನ್ನೇ ಅಣುಕಿಸುತ್ತಿದ್ದ ಸುಂಟರ ಗಾಳಿಯ ಒಂದು ಕ್ರೌರ ನರ್ತನ. ಸ್ನೇಹಿತರೆ, ಒಂದು ಸೆಕೆಂಡ್ ಯೋಚನೆ ಮಾಡಿ. ಕೇವಲ ಗಾಳಿ, ಕಣ್ಣಿಗೆ ಕಾಣದ ಬರಿಗಾಳಿ. ಕಬ್ಬಿಣದ ಕಂಬಗಳನ್ನು ಬಗ್ಗಿಸಿ ಲಾರಿಗಳನ್ನು ಆಟಿಕೆಯಂತೆ ಆಕಾಶಕ್ಕೆ ಚಿಮ್ಮಲು ಸಾಧ್ಯವೇ? ಇದು ಯಾವುದೇ ಮಾಟವಲ್ಲ. ಇದು ಗಾಳಿಯ ಒತ್ತಡ ಅಂದರೆ ಪ್ರೆಷರ್ ಮತ್ತು ಉಷ್ಣಾಂಶ ಅಂದರೆ ಟೆಂಪರೇಚರ್ ನಡುವೆ ನಡೆಯುವ ಒಂದು ಭೀಕರ ವೈಜ್ಞಾನಿಕ ಯುದ್ಧ. ಇದನ್ನೇ ಸುಂಟರ ಗಾಳಿ ಅಥವಾ ಟರ್ನಾಡೋ ಅಂತ ಕರೆಯುತ್ತಾರೆ. ಇದು ಪ್ರಕೃತಿಯ ಅತ್ಯಂತ ವಿನಾಶಕಾರಿ ಮತ್ತು ವೇಗದ ಗಾಳಿಯ ಸುಳಿಯಾಗಿದೆ. ಸುಂಟರ ಗಾಳಿ ಹೇಗೆ ರೂಪುಗೊಳ್ಳುತ್ತೆಂಬುದು ಹಲವಾರು ಜನರಿಗೆ ಗೊತ್ತಿಲ್ಲ. ಒಂದು ಪ್ರಬಲ ಸುಂಟರ ಗಾಳಿ ಕೇವಲ ಗಾಳಿಯ ವೇಗವಲ್ಲ, ಅದು 2 ಬೃಹತ್ ಗಾಳಿಯ ಸೈನ್ಯಗಳ ನಡುವೆ ನಡೆಯುವ ಒಂದು ಭೀಕರ ಮುಖಾಮುಖಿ. ಆಕಾಶದಲ್ಲಿ ಈ 2 ವಿರುದ್ಧ ಶಕ್ತಿಗಳು ಡಿಕ್ಕಿ ಹೊಡೆದಾಗ ಉಂಟಾಗುವ ಅಸ್ಥಿರತೆಯೇ ಒಂದು ಶಾಂತ ಮಧ್ಯಾಹ್ನವನ್ನು ಸ್ಮಶಾನವನ್ನಾಗಿ ಮಾಡಬಲ್ಲ ಸುಂಟರ ಗಾಳಿ. ವಾತಾವರಣವು ಇನ್ಸ್ಟೇಬಲ್ ಅಂದರೆ ಅಸ್ಥಿರ ಆಗಬೇಕೆಂದರೆ 2 ಸಂಪೂರ್ಣ ವಿಚ್ಛಿನ್ನ ಗುಣಲಕ್ಷಣವಿರುವ ಗಾಳಿಯ ರಾಶಿಗಳು ಒಂದೇ ಜಾಗದಲ್ಲಿ ಸೇರಬೇಕಾಗುತ್ತದೆ. ಬಿಸಿ ಮತ್ತು ತೇವಾಂಶದ ಗಾಳಿ ಅಂದರೆ ವಾರ್ಮ್ ಆ್ಯಂಡ್ ಮಾಯ್ಸ್ಟ್ ಏರ್. ಇದು ಭೂಮಿಯ ಮೇಲ್ಮೈಗೆ ಹತ್ತಿರವಿರುವ ಗಾಳಿ. ವಿಶೇಷವಾಗಿ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಸೂರ್ಯನ ಶಾಖಕ್ಕೆ ಭೂಮಿ ಅತಿಯಾದಾಗ ಆ ಗಾಳಿಯು ಶಕ್ತಿಯನ್ನು ಪಡೆದು ತೇವದಿಂದ ಕೂಡುತ್ತದೆ. ಇದು ಸುಂಟರ ಗಾಳಿಗೆ ಬೇಕಾದ ಇಂಧನ ಅಂದರೆ ಫ್ಯೂಯಲ್ ಅಂತಲೇ ಹೇಳಬಹುದು.
ತಂಪು ಮತ್ತು ಒಣಗಾಳಿ ಅಂದರೆ ಕೋಲ್ಡ್ ಮತ್ತು ಡ್ರೈ ಏರ್. ಇದು ವಾತಾವರಣದ ಮೇಲಿನ ಪದರಗಳಲ್ಲಿ ಸುಮಾರು 10,000 ಅಡಿಗಳಿಂದ ಎತ್ತರದಲ್ಲಿ ವೇಗವಾಗಿ ಚಲಿಸುತ್ತದೆ. ಇದು ಅತ್ಯಂತ ಭಾರವಾದ ಮತ್ತು ಸಾಂದ್ರತೆಯಿಂದ ಕೂಡಿದಂತಹ ಗಾಳಿಯಾಗಿದೆ. ಹೌದು, ಅದನ್ನೇ ಅಪ್ ಡ್ರಾಫ್ ಎನ್ನುತ್ತಾರೆ. ಆಕಾಶಕ್ಕೆ ಚಿಮ್ಮುವಂತಹ ಒಂದು ಬಿಸಿ ಗಾಳಿ. ವಿಜ್ಞಾನದ ಸರಳ ನಿಯಮದಂತೆ ಬಿಸಿಯಾದ ಗಾಳಿಯು ತಂಪಾದ ಗಾಳಿಗಿಂತ ಹಗುರವಾಗಿರುತ್ತದೆ. ಯಾವಾಗ ಕೆಳಗಿನ ಬಿಸಿ ಗಾಳಿಯು ಮೇಲಿರುವ ತಂಪು ಗಾಳಿಯನ್ನು ಭೇಟಿ ಮಾಡುತ್ತದೆಯೋ ಆಗ ಆ ಬಿಸಿ ಗಾಳಿಯು ಒಂದು ಬೃಹತ್ ಬಲೂನ್ನಂತೆ ಅತಿ ವೇಗವಾಗಿ ಮೇಲಕ್ಕೆ ನುಗ್ಗಲು ಪ್ರಾರಂಭಿಸುತ್ತದೆ. ಹೀಗೆ ಗಾಳಿಯು ಲಂಬವಾಗಿ ಅಂದರೆ ವರ್ಟಿಕಲ್ ಮೇಲಕ್ಕೆ ಚಿಮ್ಮುವ ಪ್ರಕ್ರಿಯೆಯನ್ನೇ ಅಪ್ ಡ್ರಾಫ್ ಅನ್ನುತ್ತಾರೆ. ಈ ಅಪ್ ಡ್ರಾಫ್ಟ್ ಎಷ್ಟು ಪ್ರಬಲವಾಗಿರುತ್ತದೆ ಅಂದರೆ ಅದು ತನ್ನೊಳಗಿನ ಭೂಮಿಯ ಮೇಲಿರುವ ತೇವಾಂಶವನ್ನೆಲ್ಲ ಹೊತ್ತುಕೊಂಡು ಹೋಗಿ ದೈತ್ಯಾಕಾರದ ಮೋಡಗಳನ್ನು ಸೃಷ್ಟಿಸುತ್ತದೆ. ಬಿಸಿ ಗಾಳಿಯು ಮೇಲಕ್ಕೆ ಹೋಗಲು ಪ್ರಯತ್ನಿಸಿದರೆ ಮೇಲಿರುವ ಭಾರವಾದ ತಂಪು ಗಾಳಿಯು ಅದನ್ನು ತಡೆಯಲು ಅಥವಾ ಕೆಳಕ್ಕೆ ತಳ್ಳಲು ಪ್ರಯತ್ನಿಸುತ್ತದೆ. ಹೀಗೆ ಹಗ್ಗ ಜಗ್ಗಾಟವೇ ವಾತಾವರಣದಲ್ಲಿ ಅಸ್ಥಿರತೆಯನ್ನ ಉಂಟು ಮಾಡುತ್ತದೆ. ಈ ಹಂತದಲ್ಲಿ ಮೋಡಗಳು ಗಾಢ ಮತ್ತು ಕಪ್ಪು ಮತ್ತು ಕಡು ಹಸಿರು ಬಣ್ಣಕ್ಕೆ ತಿರುಗುತ್ತವೆ. ಇದು ಸುಂಟರ ಗಾಳಿ ಬರಲಿದೆ ಎಂದು ಪ್ರಕೃತಿ ನೀಡುವ ಒಂದು ಅಂತಿಮ ಎಚ್ಚರಿಕೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಬಿಸಿ ಗಾಳಿಯು ಸುಂಟರ ಗಾಳಿಯ ಹೃದಯ ಬಡಿತವಾದರೆ ತಂಪು ಗಾಳಿಯು ಅದನ್ನ ಸುತ್ತುವರಂತೆ ಪ್ರೇರಿಸುವ ಒಂದು ಒತ್ತಡ. ಈ ಸಮತೋಲನ ತಪ್ಪಿದಾಗ ಮಾತ್ರ ಭೀಕರ ದೃಶ್ಯಗಳು ಅಂದರೆ ಸುಂಟರ ಗಾಳಿ ಸೃಷ್ಟಿಯಾಗುತ್ತದೆ. ನಾವು ಹಳ್ಳಿಗಳಲ್ಲಿ ಅಥವಾ ಬಯಲು ಪ್ರದೇಶದಲ್ಲಿ ದೆವ್ವದ ಗಾಳಿ ಅಥವಾ ಭೂತದ ಗಾಳಿಯನ್ನ ಕೂಡ ಕಾಣುತ್ತೇವೆ. ಸುಡುವ ಮಧ್ಯಾಹ್ನ ದಾರಿಯಲ್ಲಿ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಸುಂಟರ ಗಾಳಿಯಂತೆ ಧೂಳು ಮೇಲೆ ಏರಲು ಶುರು ಮಾಡುತ್ತದೆ. ಹಿರಿಯರು ತಕ್ಷಣ ಅಲ್ಲಿಗೆ ಹೋಗಬೇಡ, ಅದು ದೆವ್ವದ ಗಾಳಿ ಎಂದು ಕೂಗುತ್ತಾರೆ. ಸುತ್ತಮುತ್ತ ಯಾವ ಗಿಡ ಮರಗಳು ಅಳಗಾಡದಿದ್ದರೂ ಆ ಒಂದು ಸಣ್ಣ ಜಾಗದಲ್ಲಿ ಮಾತ್ರ ಗಾಳಿ ರಾಕ್ಷಸನಂತೆ ನರ್ತಿಸಲು ನೋಡಲು ಅತಿಮಾನುಷ ಶಕ್ತಿಯಂತೆ ಕಾಣುತ್ತದೆ. ನಮ್ಮ ಜನಪದ ಸಂಸ್ಕೃತಿಯಲ್ಲಿ ಈ ಹೆಸರಿನ ಹಿಂದೆ ಕೆಲವು ಕುತೂಹಲಕಾರಿ ನಂಬಿಕೆಗಳು ಕೂಡ ಇವೆ. ಅದೃಶ್ಯದ ಗಾಳಿ. ಹೌದು, ಗಾಳಿ ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಧೂಳನ್ನ ಹೊತ್ತು ಸುತ್ತುವಾಗ ಅದು ಒಂದು ಆಕಾರವನ್ನ ಪಡೆದುಕೊಳ್ಳುತ್ತದೆ. ಇದು ದೆವ್ವವು ಆಕಾರ ಪಡೆದು ಕುಣಿಯುತ್ತಿರುವಂತೆ ಕಾಣುವುದರಿಂದ ಇದನ್ನ ದೆವ್ವದ ಗಾಳಿ ಎನ್ನಲಾಗುತ್ತದೆ. ಈ ಗಾಳಿ ಒಂದೇ ದಿಕ್ಕಿನಲ್ಲಿ ಹೋಗದೆ ಇಲ್ಲಿಂದ ಅಲ್ಲಿವರೆಗೆ ಜಿಗಿಯುತ್ತಾ ದಿಕ್ಕಾಪಾಲಾಗಿ ಚಲಿಸುವುದರಿಂದ ಇದನ್ನ ಭೂತ ಹಿಡಿದ ಗಾಳಿ ಅಂತ ಕೂಡ ಕರೆಯುತ್ತಾರೆ. ಸಾಮಾನ್ಯವಾಗಿ ಈ ಸುಳಿಗಳು ಸೂರ್ಯನ ನೆತ್ತಿಯ ಮೇಲೆ ಬಂದಾಗ ಅಂದರೆ 12ರಿಂದ 3 ಗಂಟೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಹಳ್ಳಿಗಳಲ್ಲಿ ಮಧ್ಯಾಹ್ನದ ಹೊತ್ತು ದೆವ್ವಗಳ ಓಡಾಟ ಜಾಸ್ತಿ ಎಂಬ ನಂಬಿಕೆ ಇರುವುದರಿಂದ ಈ ಹೆಸರು ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿತ್ತು. ವಿಜ್ಞಾನದ ಪ್ರಕಾರ ಇದನ್ನ ಡಸ್ಟ್ ಡೆವಿಲ್ ಅಂತ ಕೂಡ ಕರೆಯುತ್ತಾರೆ. ನೆಲದಲ್ಲಿ ಒಂದು ಸಣ್ಣ ಭಾಗ ಅತಿಯಾಗಿ ಕಾದಾಗ ಅಲ್ಲಿನ ಗಾಳಿ ಮೇಲಕ್ಕೆ ಚಿಮ್ಮುತ್ತದೆ. ಆ ಖಾಲಿ ಜಾಗವನ್ನು ತುಂಬಲು ಸುತ್ತಮುತ್ತಲ ಗಾಳಿ ವೇಗವಾಗಿ ನುಗ್ಗಿ ಸುರುಳಿಯಾಕಾರ ಪಡೆದುಕೊಳ್ಳುತ್ತದೆ. ಬೆಂಗಳೂರಿನಂತಹ ನಗರಗಳಲ್ಲಿ ಕಾಂಕ್ರೀಟ್ ರಸ್ತೆಗಳು ಬೇಗ ಕಾಯುವುದರಿಂದ ಪಾರ್ಕಿಂಗ್ ಲಾಟ್ಗಳಲ್ಲಿ ಅಥವಾ ಮೈದಾನಗಳಲ್ಲಿ ನೀವು ಹೆಚ್ಚಾಗಿ ಇದನ್ನ ಕಾಣಬಹುದು. ಹೀಗಾಗಿ ಹಿರಿಯರು ಮಕ್ಕಳಿಗೆ ಅಂತಹ ಜಾಗದಲ್ಲಿ ಹೋಗಬಾರದು ಅಂತ ದೆವ್ವ ಅಂತ ಹೆಸರಿನಿಂದ ಹೆದರಿಸುತ್ತಿದ್ದರು. ಅದರ ಹಿಂದೆ ಒಂದು ಸುರಕ್ಷತೆಯ ಕಾಳಜಿ ಕೂಡ ಇರುತ್ತದೆ. ಈ ಸುಳಿಯ ಒಳಗೆ ಅತಿ ವೇಗವಾಗಿ ಧೂಳು, ಮರಗಳು ಮತ್ತು ಕಸ ಇರುತ್ತದೆ. ಇದರೊಳಗೆ ಹೋದರೆ ಕಣ್ಣಿಗೆ ಗಂಭೀರ ಹಾನಿಯಾಗಬಹುದು. ಧೂಳಿನ ಪ್ರಮಾಣ ಹೆಚ್ಚಿರುವುದರಿಂದ ಉಸಿರಾಡಲು ಕಷ್ಟವಾಗುತ್ತದೆ. ಸಣ್ಣ ಪುಟ್ಟ ಕಲ್ಲುಗಳು ಮತ್ತು ಚೂಪಾದ ಕಸ ಮತ್ತು ಈ ಗಾಳಿಯ ವೇಗಕ್ಕೆ ಸಿಕ್ಕಿ ನಮಗೆ ತಲುಪಬಹುದು. ಹೌದು, ಜನಪದದಲ್ಲಿ ಇದು ದೆವ್ವದ ಗಾಳಿ ಇರಬಹುದು, ಆದರೆ ಪ್ರಕೃತಿಯ ದೃಷ್ಟಿಯಲ್ಲಿ ಇದು ಕೇವಲ ಬಿಸಿ ಗಾಳಿಯ ನರ್ತನ. ಹೆಸರು ಏನೇ ಇರಲಿ, ಈ ಧೂಳಿನ ಕಂಬವನ್ನು ದೂರದಿಂದ ನೋಡಿ ಆನಂದಿಸುವುದೇ ಸುರಕ್ಷಿತ ಎನ್ನಬಹುದು. ಈ ಗಾಳಿ ಎದ್ದಾಗ ಕೇವಲ ಧೂಳು ಮೇಲೆ ಇರುವುದಿಲ್ಲ, ಅದರ ಜೊತೆಗೆ ಶತಮಾನಗಳ ಹಿಂದಿನ ನಂಬಿಕೆಯೂ ಎದ್ದು ನಿಲ್ಲುತ್ತದೆ. ಜನರು ಮಾಡುವ ವಿಚಿತ್ರ ಆಚರಣೆಗಳು ದೆವ್ವದ ಮೇಲಿನ ಭಯವೋ ಅಥವಾ ಪ್ರಕೃತಿಯ ಮೇಲಿನ ಗೌರವವೋ ಎಂಬುದು ಇಂದಿಗೂ ಸಿಗದ ಒಂದು ನಿಗೂಢ ಪ್ರಶ್ನೆ. ಹಳ್ಳಿಗಳಲ್ಲಿ ದೆವ್ವದ ಗಾಳಿ ಕಂಡ ತಕ್ಷಣ ಕೆಲವು ಕ್ರಿಯೆಗಳನ್ನ ಮಾಡುವುದನ್ನ ನೀವು ಗಮನಿಸಬಹುದು. ಗಾಳಿಯ ಸುಳಿ ಹತ್ತಿರ ಬರುತ್ತಿದ್ದಂತೆಯೇ ಜನರು ಹೋಗು ಹೋಗು ಅಂತ ಜೋರಾಗಿ ಕೂಗುತ್ತಾರೆ ಮತ್ತು ಚಪ್ಪಾಳೆ ತಟ್ಟುತ್ತಾರೆ. ಜೋರಾದ ಶಬ್ದ ಮಾಡಿದರೆ ದೆವ್ವ ಅಥವಾ ಕೆಟ್ಟ ಶಕ್ತಿಗಳು ಓಡಿ ಹೋಗುತ್ತವೆ ಎಂಬುದು ಅವರ ನಂಬಿಕೆ. ಇನ್ನು ಕೆಲವು ಸಂದರ್ಭದಲ್ಲಿ ಹನುಮಾನ್ ಚಾಲೀಸಾ ಅಥವಾ ಸ್ಥಳೀಯರು ದೆವ್ವಗಳ ಹೆಸರನ್ನ ಸ್ಮರಿಸುತ್ತಾರೆ. ರಾಕ್ಷಸ ರೂಪದ ಈ ಗಾಳಿಯಿಂದ ರಕ್ಷಿಸಿಕೊಳ್ಳಲು ದೈವ ಶಕ್ತಿಯೇ ಮದ್ದು ಎನ್ನುವ ಅವರ ನಂಬಿಕೆ. ದೂರದಿಂದಲೇ ಸುಳಿ ಬರುತ್ತಿರುವುದನ್ನು ಕಂಡ ತಕ್ಷಣ ಜನರು ಸುರಕ್ಷಿತವಾಗಿ ಮನೆಯನ್ನ ಸೇರಿಕೊಳ್ಳುತ್ತಾರೆ. ದೆವ್ವದ ಗಾಳಿ ತಮ್ಮ ಮೇಲೆ ಹೋದರೆ ದೃಷ್ಟಿ ಆಗುತ್ತದೆ ಅಥವಾ ದೆವ್ವದ ನೆರಳು ಬೀಳುತ್ತದೆ ಎನ್ನುವ ಅವರ ನಂಬಿಕೆ. ಅದಕ್ಕಾಗಿ ಮಕ್ಕಳು ಈ ಗಾಳಿಯ ಹತ್ತಿರ ಹೋಗದಂತೆ ತಡೆಯುತ್ತಾರೆ. ಗಾಳಿ ಮನೆಯೊಳಗೆ ಬಂದರೆ ಮನೆಯ ಶಾಂತಿ ಕೆಡುತ್ತದೆ ಅಥವಾ ಅಶುಭ ಸಂಭವಿಸುತ್ತದೆ ಎಂಬ ಭಯದಿಂದ ತಕ್ಷಣ ಬಾಗಿಲುಗಳನ್ನು ಬಿಗಿಯಾಗಿ ಮುಚ್ಚುತ್ತಾರೆ. ಇದು ವಿಚಿತ್ರ ಎನಿಸಿದರೂ ಕೆಲವು ಕಡೆ ಚಾಲ್ತಿಯಲ್ಲಿದೆ. ಕೆಲವು ಭಾಗದಲ್ಲಿ ಸುಳಿ ಹತ್ತಿರ ಬಂದಾಗ ಜನರು ಭೂಮಿಯ ಮೇಲೆ ಹೋಗುತ್ತಾರೆ. ಇದು ದೆವ್ವಕ್ಕೆ ನೀಡುವ ಅಪಮಾನ ಮತ್ತು ಅದು ತನ್ನ ಹಾದಿ ಬದಲಿಸಲು
ಅಂತ ಹೀಗೆ ಮಾಡುತ್ತಾರೆ. ಇನ್ನು ಕೆಲವರು ಗಾಳಿಗೆ ಕೆಟ್ಟದಾಗಿ ಬೈಯುವ ಮೂಲಕ ಅದನ್ನು ಓಡಿಸಲು ಪ್ರಯತ್ನಿಸುತ್ತಾರೆ. ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ ಈ ಗಾಳಿಗಳನ್ನು ದೂರವಿಡಲು ಪ್ರಯತ್ನ ಮಾಡುವ ಒಂದು ನಂಬಿಕೆ ನಮ್ಮ ಭಾರತದಲ್ಲಿದೆ. ಸ್ನೇಹಿತರೆ, ನಿಮಗೂ ಕೂಡ ಇಂತಹ ಗಾಳಿಗಳಿಂದ, ಇಂತಹ ಪ್ರಕೃತಿಯ ವಿಕೋಪಗಳಿಂದ ಅನುಭವಗಳು ಆಗಿರಬಹುದು. ಅದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಈಗಲೇ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ.